ಉಡುಪಿಯಲ್ಲಿರುವ ಕ್ರೈಸ್ಟ್ ಕಿಂಗ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಉಡುಪಿ ಎಂಜಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಮಂಜುನಾಥ್ ಕಾಮತ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪತ್ರಕರ್ತರಾಗಿದ್ದ ಶೇಖರ್ ಅಜೇಕಾರು ರಾಷ್ಟ್ರೀಯ ಮಟ್ಟದ ಬಾಲ ಕಲಾವಿದರಾದ ಸೃಜನ್ಯ ರೆಮೋನಾ ಇವೆಟ್ ಪಿರೇರಾ ಅವರನ್ನು ಕ್ರೈಸ್ಟ್ ಕಿಂಗ್ ಎಜುಕೇಷನ್ ಟ್ರಸ್ಟ್ ಸದಸ್ಯ ವಾಲ್ಟರ್ ಡಿಸೋಜ ಸನ್ಮಾನಿಸಿದರು. ಕಾಲೇಜಿನ ಆಡಳಿತಾಧಿಕಾರಿ ಕೆವಿನ್ ಡಿಮೆಲ್ಲೋ, ಕಾರ್ಕಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ವಿ ಜಗದೀಶ್, ಪ್ರಭಾಕರ್ ಭಟ್, ಉಮೇಶ್ ಬೆಳ್ಳಿಪಾಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಾವು ಒಂದು ಕಡೆ ನೋಡುವುದಾದ್ರೆ ಬಹಳ ಸೂಕ್ಷ್ಮವಾಗಿ ಗಮನಿಸುವುದಾದ್ರೆ ಈ ಪತ್ರಿಕೆಗಳು ಅನ್ನುವಂಥದ್ದು ಒಂದು ಕಣ್ಣು ಇದ್ದಾರೆ. ಬಹುಶಃ ಬೆಳಗ್ಗೆ ಎದ್ದು ನಾವು ಪತ್ರಿಕೆಗಳನ್ನು ಓದದೇ ಇದ್ರೆ ಇಡೀ ಪ್ರಪಂಚ ನಮಗೆ ಗೋಚರಿಸುವುದೇ ಇಲ್ಲ. ಸಂಸ್ಕೃತದಲ್ಲಿ ಹೇಳುತ್ತಾರೆ, ಔದಂಬರಾಣಿ ಪುಷ್ಪಾಣಿ ಶ್ವೇತವಂತಂಚ ವಾಯಸ ಮತ್ಸ್ಯಪಾಕ ಜಲಾನೀನಂ ಸ್ತ್ರೀಜಿತ್ತಂ ಪ್ರಣಯಾಂತಿಕ. ಅಂದ್ರೆ ಅತ್ತಿಯವು ಅದು ಸಿಕ್ಕುವುದಿಲ್ಲ, ಅತ್ತಿಯುವುದವು ಅದು ಕಾಲಿಗೆ ಸಿಕ್ಕುವುದಿಲ್ಲ, ಚಿತ್ರ ಮಾತ್ರ ಅಲ್ಲ. ಯಾಕಂದ್ರೆ ಪತ್ರಕರ್ತ ಒಬ್ಬ ಅದ್ಭುತವಾದ ಪತ್ರಕರ್ತ, ಒಬ್ಬ ಅದ್ಭುತವಾದಂತ ಮಾನಸಿಕ ಸ್ಥಿತಿಯನ್ನು ಹೊಂದಿರ್ತಾನೆ. ಎಷ್ಟೇ ಹಂತದಲ್ಲಿ ಕೂಡ ಈ ಒಂದು